ಶಾಲೆಗೊಂದು ಕನ್ನಡ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಯಾಕಪ್ಪ ಮಾಡಬೇಕಾಗಿದೆ ಇದಂದ್ರೆ ಈ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ನಮ್ಮ ತುಮಕೂರು ಜಿಲ್ಲೆ ಎಲ್ಲೂ ಇಲ್ಲ. ಕಾರಣ ನಮ್ಮಲ್ಲಿದೆ. ಯಾಕೆ ಅಂದ್ರೆ ನಮ್ಮ ಸುತ್ತಲೂ ನಾವು ಆಂಧ್ರ ಪ್ರದೇಶದ ಗಡಿ ಜೊತೆಯಲ್ಲಿ ಬದುಕಿ ಬಾಳ್ತಾ ಇದ್ದೇವೆ. ವೈಎನ್ ಹೊಸಕೋಟೆಯ ದೊಡ್ಡಹಳ್ಳಿ ಗ್ರಾಮದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಮಂಗಳವಾರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಹಮ್ಮಿಕೊಂಡಿದ್ದ ರಾಜ್ಯೋತ್ಸವ ಮಾಸಾಚರಣೆಯ ಶಾಲೆಗೊಂದು ಕನ್ನಡ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು. ಸಮಾರಂಭದಲ್ಲಿ ಸಮಾರೋಪ ಭಾಷಣ ಮಾಡಿದ ಜಾನಪದ ಸಾಹಿತಿ ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿ ಕಂಟಲಕೆರೆ ಸಣ್ಣ ಹೊನ್ನಯ್ಯ, ಅಪಾರ ಸಾಹಿತ್ಯ, ಸಂಸ್ಕೃತಿ ಮತ್ತು ಜಾನಪದ ಸಮೃದ್ಧಿಯನ್ನು ಹೊಂದಿರುವ ಕನ್ನಡ ಮಾತೆ ಗರ್ಭಜಾತ್ರೆ ಇದು ಎಂದು ತಿಳಿಸಿದರು. ಸುಮಾರು 2500 ವರ್ಷಗಳ ಇತಿಹಾಸ ಹೊಂದಿರುವ ಕನ್ನಡ ಭಾಷೆಗೆ ಅಳಿವಿನ ಪ್ರಶ್ನೆಯೇ ಇಲ್ಲ. ಶತಮಾನಗಳಿಂದಲೂ ಅನ್ಯ ಭಾಷೆಗಳ ಪ್ರಹಾರದ ನಡುವೆಯೂ ಕನ್ನಡ ಭಾಷೆ ತನ್ನತನವನ್ನು ಉಳಿಸಿಕೊಂಡು ಬೆಳಗುತ್ತಿದೆ. ಇದು ಅನ್ನ ಕೊಡುವ ಭಾಷೆಯಾಗಿದ್ದು ಅಳಿವಿನ ಆತಂಕ ಬೇಕಾಗಿಲ್ಲ. ಆದರೆ ಅನ್ಯ ಭಾಷೆಗಳ ಪ್ರಭಾವವಿರುವ ಗಡಿಭಾಗದಲ್ಲಿ ಕನ್ನಡದ ಪ್ರಖರತೆಯನ್ನು ಹೆಚ್ಚಿಸಬೇಕು. ಭಾಷೆಯಲ್ಲಿನ ಸಾಹಿತ್ಯ ಮತ್ತು ಜನಪದ ಸೊಗಡಿನ ಮೂಲಕ ಕನ್ನಡದ ಕಂಪು ಹರಡಬೇಕು. ಈ ನಿಟ್ಟಿನಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ 111 ಶಾಲೆಗಳಲ್ಲಿ ಕನ್ನಡ ಉಪನ್ಯಾಸಗಳನ್ನು ಹಮ್ಮಿಕೊಂಡಿದ್ದು ಕನ್ನಡದ ಪ್ರಗತಿಗೆ ಶ್ರಮಿಸುತ್ತಿರುವುದು ಅಭಿನಂದನಾರ್ಹ ವಿಷಯ ಎಂದರು. ಬಿಇಒ ಎನ್ ಅಶ್ವಥ್ ನಾರಾಯಣ ಮಾತನಾಡಿ, ತೆಲುಗು ಪ್ರಭಾವವಿರುವ ಈ ತಾಲೂಕಿನಲ್ಲಿ ಕನ್ನಡದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸಬೇಕು. ಇದಕ್ಕೆ ಶಿಕ್ಷಣ ಇಲಾಖೆಯ ಸಹಕಾರ ಸದಾ ಇರುತ್ತದೆ. ಕನ್ನಡೇತರರಲ್ಲೂ ಕನ್ನಡವನ್ನು ಬೆಳೆಸುವ ಕ್ರಿಯೆ ನಡೆಯಬೇಕು. ಇದಕ್ಕಾಗಿ ಶಿಕ್ಷಕರು ಕೂಡ ಉಪನ್ಯಾಸಗಳಲ್ಲಿ ತೊಡಗಬೇಕು ಎಂದರು. ತಾಲೂಕು ಕಸಬಾ ಅಧ್ಯಕ್ಷ ಕಟ್ಟ ನರಸಿಂಹಮೂರ್ತಿ ಮಾತನಾಡಿ, ತಾಲೂಕಿನಾದ್ಯಂತ 111 ಶಾಲಾ ಕಾಲೇಜುಗಳಲ್ಲಿ ಈ ವರ್ಷ ಕನ್ನಡ ಉಪನ್ಯಾಸ ಕಾರ್ಯಕ್ರಮಗಳು ನೆರವೇರಿಸುವಲ್ಲಿ ಶಿಕ್ಷಕರು, ಉಪನ್ಯಾಸಕರು, ಪರಿಷತ್ತಿನ ಪದಾಧಿಕಾರಿಗಳು, ಸಂಘ ಸಂಸ್ಥೆಗಳು ಹಾಗೂ ದಾನಿಗಳ ಕೊಡುಗೆ ಅಪಾರವಾಗಿದೆ. ಕನ್ನಡ ಪಸರಿಸುವ ಕಾರ್ಯದಲ್ಲಿ ತೊಡಗಿಕೊಂಡ ಇವರ ಸಹಕಾರ ಗಡಿಭಾಗದ ಕನ್ನಡಾಭಿಮಾನಕ್ಕೆ ಸಾಕ್ಷಿಯಾಗಿದೆ. ಎಲ್ಲರ ಸಹಕಾರದ ಮೇರೆಗೆ ಮುಂದೆಯೂ ತಾಲೂಕಿನಾದ್ಯಂತ ಹೋಬಳಿ, ತಾಲೂಕು ಸಮ್ಮೇಳನಗಳು ಸೇರಿದಂತೆ ವಿವಿಧ ಕನ್ನಡ ಕಟ್ಟುವ ಕಾರ್ಯ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದರು. ಲೋಟರಿ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಪುರುಷೋತ್ತಮ ರೆಡ್ಡಿ, ವೈಎನ್ ಹೊಸಕೋಟೆ ಹೋಬಳಿಯ ಘಟಕದ ಅಧ್ಯಕ್ಷ ಹೋಮ ನಾಗರಾಜು, ತಾಲೂಕು ಘಟಕದ ಕಾರ್ಯದರ್ಶಿಗಳಾದ ಐಎ ನಾರಾಯಣಪ್ಪ, ರಂಗಪ್ಪ, ಶಾಲೆಯ ಪ್ರಾಂಶುಪಾಲರಾದ ಮಾರುತೇಶ್, ಉಪನ್ಯಾಸಕ ಮಂಜುನಾಥ್ ಮಾತನಾಡಿದರು. ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಆಕರ್ಷಣೀಯವಾಗಿತ್ತು. ಇದೇ ದಿನ 111 ಕನ್ನಡ ಉಪನ್ಯಾಸ ಕಾರ್ಯಕ್ರಮಗಳ ಭಾಗವಾಗಿ ಚಿಕ್ಕಹಳ್ಳಿಯ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಗಂಗಾಧರ್ ಮತ್ತು ದೊಡ್ಡಹಳ್ಳಿಯ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ಎಚ್ಆರ್ ದೇವರಾಜು ಮತ್ತು ಆಂಜನೇಯಲು ಉಪನ್ಯಾಸಕಗಳನ್ನು ನೀಡಿದರು. ಶಿಕ್ಷಣ ಸಂಯೋಜಕರಾದ ಶಿವಕುಮಾರ್ ಮತ್ತು ವೇಣುಗೋಪಾಲ್ ರೆಡ್ಡಿ, ಪ್ರಾಂಶುಪಾಲರಾದ ಮುತ್ತುರಾಜ್, ನರಸಿಂಹಮೂರ್ತಿ, ವೈಎನ್ ಹೊಸಕೋಟೆ ಹೋಬಳಿ ಘಟಕದ ಚಂದ್ರಶೇಖರ್ ಮುದ್ರಾಡಿ, ರಾಮಲಿಂಗಪ್ಪ, ಚೆನ್ನಮಲ್ಲಿಕಾರ್ಜುನ, ಫಕ್ರುದ್ದೀನ್, ಹರಿಕೃಷ್ಣ, ಎಚ್ಎಸ್ ಶ್ರೀ ಶೈಲಮೂರ್ತಿ, ಶಿಕ್ಷಕರಾದ ಎಚ್ ಕೃಷ್ಣಕುಮಾರ್, ಶಿವಕುಮಾರ್, ನಾಗಮಣಿ ಹಾಗೂ ಹರೀಶ್ ಬಾಬು ಇತರರು ಹಾಜರಿದ್ದರು. ವರದಿ ನಂದೀಶ್ ನಾಯ್ಕ್ ಪಿ. ರಾಜ್ಯೋತ್ಸವದ ಮಾಸಾಚರಣೆ ಅಂಗವಾಗಿ ಪಾವಗಡ ತಾಲೂಕಿನ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಕನ್ನಡ ಉಪನ್ಯಾಸ ಕಾರ್ಯಕ್ರಮಗಳ ಸಮಾರೋಪ ಸಮಾರಂಭವನ್ನು ಈ ದಿನ ಈ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ನಮ್ಮ ತಾಲೂಕಿನಲ್ಲಿ ವಿಶಿಷ್ಟವಾಗಿ ಶಾಲೆಗೊಂದು ಕನ್ನಡ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಯಾಕಪ್ಪ ಮಾಡಬೇಕಾಗಿದೆ ಇದಂದ್ರೆ ಈ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ನಮ್ಮ ತುಮಕೂರು ಜಿಲ್ಲೆ ಎಲ್ಲೂ ಇಲ್ಲ. ಕಾರಣ ನಮ್ಮಲ್ಲಿದೆ. ಯಾಕೆ ಅಂದ್ರೆ ನಮ್ಮ ಸುತ್ತಲೂ ನಾವು ಆಂಧ್ರ ಪ್ರದೇಶದ ಗಡಿ ಜೊತೆಯಲ್ಲಿ ಬದುಕಿ ಬಾಳ್ತಾ ಇದ್ದೇವೆ. ನಮ್ಮಲ್ಲಿ ನಮಗೆಲ್ಲ ಗೊತ್ತಿರುವಂತೆ ತೆಲುಗಿನ ಪ್ರಭಾವ ಹೆಚ್ಚಾಗಿದ್ದು ಕನ್ನಡದ ಬಳಕೆ ಬಹಳ ಕಡಿಮೆ ಇತ್ತು ಅಂತ ಹೇಳ್ತೀನಿ. ನಾನು ಇದೆ ಅಂತ ಹೇಳ್ತಾ ಇಲ್ಲ. ಆ ಇದ್ದಂತಹ ಪರಿಸ್ಥಿತಿಯನ್ನ ನಮ್ಮ ಸಾಹಿತ್ಯ ಪರಿಷತ್ತು ಸುಮಾರು 25-30 ವರ್ಷಗಳಿಂದ ಶಾಲಾ ಕಾಲೇಜುಗಳಲ್ಲಿ ಕನ್ನಡದ ಅನೇಕ ವಿಚಾರಗಳ ಬಗ್ಗೆ, ಕನ್ನಡ ನಾಡು ನುಡಿಯ ಹೋರಾಟಗಾರರ ಬಗ್ಗೆ, ಅನೇಕ ಲೇಖಕರ ಬಗ್ಗೆ, ಕನ್ನಡದ ವಿಶೇಷ ಗ್ರಂಥಗಳ ಬಗ್ಗೆ ಅನೇಕ ವಿಚಾರಗಳನ್ನ ವಿದ್ಯಾರ್ಥಿಗಳಿಗೆ ತಿಳಿಯ ಹೇಳುವುದರ ಮುಖಾಂತರ ಅವರಿಗೆ ಕನ್ನಡದ ಕಂಪನ್ನ ಹರಡುವ ಮೂಲಕ ಆ ಕನ್ನಡ ತಾಯಿಯ ಸೇವೆಯನ್ನ ಮಾಡ್ಕೊಂಡು ಕವಿಗಳ ಬಗ್ಗೆ ಮಾತನಾಡಿದ್ದಾರೆ. ಆ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳಿಗೂ ಕೂಡ ನಾನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯಾಗಿ ಅಧ್ಯಕ್ಷರ ಪರವಾಗಿ ನಮ್ಮ ಜಿಲ್ಲೆಯ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಬಹಳ ಗೌರವಪೂರ್ವಕವಾಗಿ ನಿಮಗೆ ಅಭಿನಂದನೆಗಳು ಎಲ್ಲರಿಗೂ ಕೂಡ. ಸ್ನೇಹಿತರೆ,
ಈ ಸುಂದರ ಸಮಾರಂಭದ ಇವತ್ತಿನ ಸಮಾರೋಪ ಸಮಾರಂಭ ಅಚ್ಚುಕಟ್ಟಾಗಿ ಈ ಶಾಲೆಯಲ್ಲಿ ನಡೆಯಬೇಕು ಅಂತ ಇಲ್ಲಿ ಆಸೀನರಾಗಿರುವಂತಹ ಈ ತಾಲೂಕಿನ ಸಾಹಿತ್ಯ ಅಭಿಮಾನಿಗಳು ಇದಕ್ಕೆ ಪೂರಕವಾಗಿ ಸ್ಪಂದಿಸಿ ತುಂಬಾ ಉತ್ತಮವಾದಂತಹ ಕನ್ನಡ ಸಾಹಿತ್ಯವನ್ನ ಒಂದು ಬೆಳೆಸೋದು, ಉಳಿಸೋದು ಮತ್ತೆ ಕನ್ನಡವನ್ನ ಹೆಚ್ಚು ಹೆಚ್ಚು ಒಂದು ಅನುಷ್ಠಾನಗೊಳಿಸಿ ಈ ಭಾಗದಲ್ಲಿ ಇದು ಅತ್ಯಂತ ಅವಶ್ಯಕವಾಗಿದೆ. ಯಾಕಂದ್ರೆ ಗಡಿನಾಡು ಪ್ರದೇಶ, ಹೆಚ್ಚು ತೆಲುಗು ಭಾಷೆ ಮಾತನಾಡ್ತಕ್ಕಂಥ ಜನ ಇದ್ದಾರೆ, ಜನಸಂಖ್ಯೆ ಇದೆ. ಆ ಮಧ್ಯದಲ್ಲಿ ಕನ್ನಡವನ್ನ ಬೆಳೆಸ್ತಕ್ಕಂಥದ್ದು ಬಹಳ ಬಹಳ ಮುಖ್ಯವಾದಂತಹ ಒಂದು ಸವಾಲಿನ ಕೆಲಸ ಅಂತ ಹೇಳ್ಬೋದು. ಗೆಳೆತನ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರವು ತುಂಗದ ನಿಲುಕಿನ ನಿತ್ಯ ಹರಿವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯತನ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರವು ತುಂಗದ ನಿಲುಕಿನ ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಗೆಳಿಬೇಡ ಓ ಅಭಿಮಾನಿ.